ಮಕ್ಕಳ ಅಂಗವಿಕಲತೆಯನ್ನ ತಡೆಗಟ್ಟಲು ಸರ್ಕಾರ ಯೋಜನೆಯನ್ನ ರೂಪಿಸಿದ್ದು, ಅದರಂತೆ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕಡ್ಡಾಯವಾಗಿ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ತುರುವೇಕೆರೆ ತಹಶೀಲ್ದಾರ್ ವೈಎಂ ರೇಣುಕುಮಾರ್ ಮನವಿ ಮಾಡಿಕೊಂಡರು. ಭಾರತ ಸರ್ಕಾರವು ಮಾರ್ಚ್ 3ರಿಂದ 6ರವರೆಗೆ ಹುಟ್ಟಿನಿಂದ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರ ಬಗ್ಗೆ ಆರೋಗ್ಯ ಇಲಾಖೆಯು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅದರಂತೆ ಮಾರ್ಚ್ 3ರ ರವಿವಾರದಂದು ಬೂತ್ಗಳನ್ನು ಸ್ಥಾಪಿಸಲಾಗಿದೆ ಎಂದು ಅವರು ತಿಳಿಸಿದರು. ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಒಟ್ಟು 90 ಪೋಲಿಯೋ ಬೂತ್ಗಳನ್ನು ಸ್ಥಾಪಿಸಲಾಗಿದೆ. ಅದರಲ್ಲಿ ಪಟ್ಟಣದಲ್ಲಿ 8 ಬೂತ್ಗಳನ್ನು ಮಾಡಿದ್ದೇವೆ. ಗ್ರಾಮೀಣ ಪ್ರದೇಶಗಳಲ್ಲಿ 82 ಬೂತ್ಗಳನ್ನು ಸ್ಥಾಪಿಸಲಾಗಿದೆ ಎಂದು ಅವರು ತಿಳಿಸಿದರು. ತಾಲೂಕು ಆರೋಗ್ಯ ಅಧಿಕಾರಿ ರಂಗನಾಥ್ ಮಾತನಾಡಿ, ನಮ್ಮ ಎಲ್ಲಾ ಸಿಬ್ಬಂದಿಗಳಿಗೆ ತರಬೇತಿಯನ್ನ ನೀಡಲಾಗಿದೆ. ಮಾರ್ಚ್ 3ರಂದು ಲಸಿಕೆ ಹಾಕಿಸಿಕೊಳ್ಳದ ಮಕ್ಕಳನ್ನ ನಮ್ಮ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಅವರುಗಳನ್ನ ಗುರುತಿಸಿ ಲಸಿಕೆಯನ್ನ ಹಾಕಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ನವೀನ್ ಹಾಗೂ ಆರೋಗ್ಯ ಶಿಕ್ಷಣಾಧಿಕಾರಿ ಬೋರೇಗೌಡ ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಒಟ್ಟು 9 ಬೂತ್ಗಳನ್ನು ನಾವು ಆಯೋಜನೆ ಮಾಡಿದ್ವಿ. ಅದರಲ್ಲಿ ನಗರದಲ್ಲಿ 8 ಬೂತ್ ಅನ್ನು ಮಾಡಿದ್ವಿ, ಗ್ರಾಮೀಣದಲ್ಲಿ 82 ಬೂತ್ ಅನ್ನು ಮಾಡಿದ್ವಿ. ಸೊ ಈಗ ಸಂಬಂಧಪಟ್ಟಂತೆ ತುರುವೇಕೆರೆ ಬಸ್ ನಿಲ್ದಾಣದಲ್ಲೂ ಪಾಯಿಂಟ್ ಮಾಡಿದ್ದೀವಿ. ರೈಲ್ವೆ ಸ್ಟೇಷನ್ ಹಂಸಂದ್ರ ಬಾಣಸಂದ್ರ ಅಲ್ಲೂ ಸುಧಾ ಪಾಯಿಂಟ್ ಮಾಡಿದ್ದೀವಿ. ಇದು ಸಂಬಂಧಪಟ್ಟಂತೆ ಮೇಲ್ವಿಚಾರಕರನ್ನ 20 ಜನ ತಗೊಂಡಿದ್ದೀವಿ. ಮತ್ತೆ ವ್ಯಾಕ್ಸಿನೇಷನ್ ಎಂತದ್ದು 360 ಇದೆ. ಸೊ ನಮಗೆ ಟಾರ್ಗೆಟ್ ಇರೋದು ಮಕ್ಕಳು ನಮ್ಮ ತಾಲೂಕಿನಲ್ಲಿ 9,477 ಮಕ್ಕಳು 0 to 5 years ಇದ್ದಾರೆ. ಸೊ ಇವರು ಅಂಗವಿಕಲತೆಯನ್ನು ಮುಂಬರುವ ಒಂದು ವಿಫಲತೆಯನ್ನು ತಡೆಗಟ್ಟುವ ಸಲುವಾಗಿ ಭಾರತ ಸರ್ಕಾರ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ. ಇದನ್ನ ಎಲ್ಲ ನಮ್ಮ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ತಮ್ಮ ಮಕ್ಕಳಿಗೆ 0 to 5 years ಒಳಗಡೆ ಯಾರ್ಯಾರು ಮಕ್ಕಳು ಇದ್ದಾರೋ ಅವರೆಲ್ಲರಿಗೂ ಬೂತ್ ಹತ್ರ ಅಥವಾ ಮನೆ ಹತ್ರ ವ್ಯಾಕ್ಸಿನೇಷನ್ ಅಥವಾ ಪಲ್ಸ್ ಪೋಲಿಯೋನ ಹಾಕಿಸ್ಬೇಕು. ಇದು ಉಪಯೋಗ ಪಡ್ಕೋಬೇಕು. ನಮ್ಮ ಟಾರ್ಗೆಟ್ ಏನಿದೆ 9,427. ಸೊ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಮಕ್ಕಳು ಬಂದಾಗ ಇದಕ್ಕಿಂತ ಜಾಸ್ತಿ ಆಗುವಂತ ಸಂಭವ ಸಹ ಇದೆ ಮಕ್ಕಳು ಜಾಸ್ತಿ. ಯಾಕೆಂದ್ರೆ ಬೇರೆ ಬೇರೆಲ್ಲ ಬಂದಿರ್ತಾರೆ, ಬೇರೆ ತಾಲೂಕು ಪಕ್ಷಗಳ ಆಗ್ತದೆ. ಸೊ ಹಾಗಾಗಿ ಸಂಬಂಧಪಟ್ಟ ಎಲ್ಲ ಸಿದ್ಧತೆಯನ್ನ ನಾವು ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡಿದ್ವಿ. ಇದಕ್ಕೆ ಸಂಬಂಧಪಟ್ಟ ವಾಹನಗಳನ್ನು ಸಹ ಸಿದ್ಧತೆಯನ್ನ ಮಾಡ್ಕೊಂಡು ಸರ್ಕಾರಿ ವಾಹನಗಳನ್ನು ತಗೊಳ್ತಾಗಿದೆ. ಸರ್ಕಾರಿ ವಾಹನಗಳನ್ನು ಎಲ್ಲಿ ಸಾಗಬೇಕಾಗುತ್ತೆ ಅದೇ ಖಾಸಗಿ ವಾಹನಗಳನ್ನು ಸಹ ಒಂದು ಸೂಚನೆ ಇದೆ. ಹಾಗಾಗಿ ಎಲ್ಲರೂ ಇದನ್ನು ಉಪಯೋಗಿಸಬೇಕು, ಅಚೀವ್ಮೆಂಟ್ ಆಗಬೇಕು. ಮುಂಬರುವ ಮಕ್ಕಳ ತೊಂದರೆಗಳನ್ನು ನಿರ್ವಹಣೆ ಮಾಡುತ್ತೆ ಪಲ್ಸ್ ಪೋಲಿಯೋ ಕಡ್ಡಾಯವಾಗಬೇಕು. ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಉಪಯೋಗಿಸಬೇಕು ಅಂತಲೇ ಮನವಿ ಮಾಡ್ತೀನಿ. ಇದು ಹೆಚ್ಚಾಗಿ ನಮ್ಮ ಆರೋಗ್ಯ ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ರಂಗನಾಥ್ ಅವರು ಈ ಬಗ್ಗೆ ವಿವರವನ್ನ ನೀಡ್ತಾರೆ. ಅವರು ಸುಧಾರಿಸಿದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿ ಗುರುತಿಸಿ ಅಲ್ಲಿ ಪಲ್ಸ್ ಪೋಲಿಯೋ ಲಸಿಕೆಗಳನ್ನ ಹಾಕುವಂತ ಒಂದು ಕಾರ್ಯಕ್ರಮ ಇದೆ. ಇದು 4 ದಿನ ಆಕ್ಟಿವಿಟಿ ಆಗುತ್ತೆ. ಸೊ ನಮ್ಮಲ್ಲಿ ಈಗ ಒಟ್ಟು ಮಕ್ಕಳುಗಳನ್ನ ನಾವು 9,427 ಸಂಖ್ಯೆನ ಸಮೀಕ್ಷೆ ಮಾಡಿ, ಮನೆಗಳು ಸಮೀಕ್ಷೆ ಮಾಡಿ, ಆಶಾ ಕಾರ್ಯಕರ್ತರ ಸಮೀಕ್ಷೆ ಮಾಡಿ ಇಷ್ಟು ಮಕ್ಕಳುಗಳನ್ನ 0 to 5 ಏಜ್ ಗ್ರೂಪ್ ಮಕ್ಕಳನ್ನ ನಾವು ಗುರುತಿಸಿದೀವಿ. ಸೊ ಇಷ್ಟು ಮಕ್ಕಳುಗಳನ್ನು ನಾವು ಲೈನ್ ಲಿಸ್ಟ್ ಮಾಡ್ಕೊಂಡಿದೀವಿ. ಸೊ ಇದನ್ನ ನಾವು ಬೂತ್ ಡೇ ಆಕ್ಟಿವಿಟಿಲಿ 100% ಕಂಪ್ಲೀಟ್ ಮಾಡಲೇಬೇಕು. 100% ವ್ಯಾಕ್ಸಿನೇಷನ್ ಮಾಡೋ ಟಾರ್ಗೆಟ್ ನಾವು ಹೊಂದ್ಕೊಂಡಿದೀವಿ. ಸೊ ಅದು ಬಿಟ್ಟು ಇಲ್ಲಿ ಯಾವುದೇ ಒತ್ತಡದ ಮಕ್ಕಳನ್ನ ಉಳಿದು ಹೋದಲ್ಲಿ ಅದನ್ನ ನಾವು ಹೌಸ್ ಟು ಹೌಸ್ ಆಕ್ಟಿವಿಟಿ 3 days ಇರುತ್ತೆ, ಅದರಲ್ಲಿ ಸಂಪೂರ್ಣವಾಗಿ ಮುಗಿಸ್ಕೊತೀವಿ. ಈ ಸಮಯದಲ್ಲಿ ಬೇರೆ ಇಲ್ಲಿ ಯಾವುದೇ ತರಹದ ಫಂಕ್ಷನ್ಗಳು, ಮದುವೆ ಕಾರ್ಯಕ್ರಮಗಳು ಯಾವುದೇ ಇದ್ರು ಅಲ್ಲೂ ಕವರ್ ಮಾಡೋದಕ್ಕೆ ನಾವು ಸೂಚನೆಯನ್ನ ಕೊಟ್ಟಿದ್ದೀವಿ. ಅಲ್ಲೂ ಬರ್ತಕ್ಕಂಥ 0 to 5 ಏಜ್ ಗ್ರೂಪ್ ಮಕ್ಕಳುಗಳು ಲಸಿಕೆಗಳನ್ನ ಮುಕ್ತವಾಗಿ ಅವ್ರಿಗೂ ಸಿಗ್ಬೇಕು ಅನ್ನೋ ಒಂದು ಉದ್ದೇಶವಾಗಿ ಅದನ್ನ ಒಂದು ಸಲಹೆಯನ್ನು ಕೊಟ್ಟಿದ್ದೀವಿ ಎಲ್ಲರಿಗೂ. ಸೊ ನಮ್ಗೆ ಎಲ್ಲಾ ಇಲಾಖೆಯಿಂದ ಸಹಕಾರ ಇದೆ. CDPO ಇಲಾಖೆ ಇರ್ಬೋದು, BEO ಇರ್ಬೋದು, ಮತ್ತೆ ಎಲ್ಲಾ ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲಾ ಇಲಾಖೆಯವರು ಸಹಕಾರ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಗೊಳಿಸಬೇಕು. ಮತ್ತು ಪಲ್ಸ್ ಪೋಲಿಯೋ ಮುಕ್ತ ಭಾರತ ಅಂತ ನಾವು ಹಲವಾರು ವರ್ಷಗಳಿಂದ ಹೇಳ್ಕೊತಾ ಬಂದಿದ್ದೀವಿ. ಸೊ ಈಗ ನಮ್ಮ ಹೋದ ವರ್ಷ ಇರಲಿಲ್ಲ, 2023 ಇಸ್ವಿಯಲ್ಲಿ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಲಿಲ್ಲ, 2022 ಇಸ್ವಿ ಮಾಡಿದ್ವಿ. ಸೊ ಈ ವರ್ಷ ಏನಕ್ಕೆ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ, ನೆರೆಹೊರೆಯ ರಾಷ್ಟ್ರಗಳಲ್ಲಿ ಈಗಲೂ ಪೋಲಿಯೋ ಕಾಯಿಲೆ ಈಗಲೂ ಕಂಡು ಬರ್ತಾ ಇದೆ, ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಸೊ ನಮ್ಗೂ ಪಾಸಿಬಿಲಿಟೀಸ್ ಬರೋ ಚಾನ್ಸಸ್ ಇರೋದ್ರಿಂದ ಸೊ ನಾವು ಆಲ್ರೆಡಿ RI ಸೆಷನ್ ಅಲ್ಲಿ ಪಲ್ಸ್ ಪೋಲಿಯೋ ವ್ಯಾಕ್ಸಿನೇಷನ್ ಮಾಡ್ತಾನೆ ಇದ್ರು ಇದು ಒಂದು ಬೂಸ್ಟರ್ ಡೋಸ್ ಆಗಲಿ ಅನ್ನೋ ಒಂದು ಇದು ಇಟ್ಕೊಂಡು ಸರ್ಕಾರ ನಮ್ಗೆ ಆದೇಶ ಇಟ್ಟಿದ್ರಿಂದ
3ನೇ ತಾರೀಕು ಒಂದು ಮಾಡೋಣ ಅಂತ ಒಂದು ಇಟ್ಕೊಂಡಿದ್ದೀವಿ. ಸೊ ಎಲ್ಲರ ಸಹಕಾರ ಇರಲಿ ಅಂತ ಹೇಳಿ. ಸಿಬ್ಬಂದಿ ಯಾವ ರೀತಿ ಸಿಬ್ಬಂದಿ ಆಶಾ ಕಾರ್ಯಕರ್ತರು